ಸರ್ವೇಭ್ಯೋ ನಮಸ್ತೆ. ಶುಭೋದಯ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ. ಅರಿಷ್ಠಾನಿ ಪ್ರಣಶ್ಯಂತಿ ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹ ಕುರ್ವಂತು ಮಂಗಲಂ. ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಇವತ್ತಿನ ನಿತ್ಯ ಭವಿಷ್ಯದ ಪ್ರಾತಃ ಕಾಲಕ್ಕೆ ಆ ಗುರುವಿನ ಮಹಾಗಣಪತಿಯ ನವಗ್ರಹಗಳ ಅನುಗ್ರಹ ತಿಳುವಂಥ ಸದಾಕಾಲ ಇರಲಿ ಅಂತ ಹೇಳ್ತಾ, ವೀಕ್ಷಕರೇ, ನಿರಂತರವಾಗಿ ನಿತ್ಯ ಪ್ರಾತಃ ಕಾಲದಲ್ಲಿ ಬರುವಂಥ ನಿತ್ಯ ಭವಿಷ್ಯದ ಸಂದರ್ಭದಲ್ಲಿ ಯಾವ್ಯಾವ ಒಂದು ಚಂದ್ರನ ಸಂಚಾರದ ಫಲವಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಫಲ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇರುವಂಥದ್ದು ವಾಡಿಕೆ. ಇವತ್ತೂ ಸಹಿತವಾಗಿ ಮೇಷಾದಿ ಮೀನ ಪರ್ಯಂತರವಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಇದೆ, ಯಾರ್ಯಾರಿಗೆ ಅಶುಭ, ಪರಿಹಾರ ಏನು ಹೇಳುವಂಥದ್ದನ್ನು ಪಂಚಾಂಗಕರ್ತರು ಜ್ಯೋತಿಷ್ಯರು ಹೇಳಿರುವಂಥ ಪ್ರಕಾರವಾಗಿ ವಿಮರ್ಶನೆ ಮಾಡುವಂಥ ಸಣ್ಣ ಪರಿಹಾರ ಮಾಡುವಂಥ ಸಂದರ್ಭ. ಅದಕ್ಕೂ ಮೊದಲು ಮಾಡುವಂಥದ್ದು ಪಂಚಾಂಗ ಶ್ರವಣ. ಬನ್ನಿ. ದಿನಾಂಕ 2/8/2025 ಶನಿವಾರ. ನೋಡಿ, ಶನಿ ಮಹಾತ್ಮನ ದಿನ ಅಂತ ಹೇಳ್ತೀವಿ ಇವತ್ತಿನ ದಿವಸ. ಸ್ವಸ್ತಿ ಶ್ರೀ ಶಾಲಿವಾನಗತ ಶಕ 1947ನೇ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣ ಅಯನ, ಸೌರಮಾಸ ಕರ್ಕಾಟಕ, ಚಾಂದ್ರಮಾಸ ಶ್ರಾವಣ, ಶುಕ್ಲಪಕ್ಷ ತಿಥಿ ನವಮಿ. ನಿತ್ಯ ನಕ್ಷತ್ರಗಳಂಥದ್ದು ವಿಶಾಖ ನಕ್ಷತ್ರ, ಬಾಲವಕರ್ಣ, ಶುಕ್ಲನಾಮ ಯೋಗ. ಇವಿಷ್ಟು ಪಂಚಾಂಗವಾದರೆ, ನಾವು ರಾಹುಕಾಲ ಗುಳಿಕ ಕಾಲವನ್ನು ಪ್ರಯಾಣಕ್ಕೆ ಪ್ರಾಶಸ್ತ್ಯವಾಗಿ ನಾವು ನೋಡುವಂಥದ್ದು. ಒಳ್ಳೆಯ ಕೆಲಸಗಳು ಇವತ್ತು ಹೊರಡಬೇಕು ಅಂತಂದರೆ ರಾಹುಕಾಲ ಉಳಿಕವನ್ನು ನೋಡುವಂಥ ವಾಡಿಕೆ. ಇವತ್ತಿನ ರಾಹುಕಾಲ ಅನ್ನುವಂಥದ್ದು ಬೆಳಗ್ಗೆ 9:17 10 ಗಂಟೆ 51 ಬೆಳಗ್ಗೆ ಪ್ರಾತಃ ಕಾಲದಲ್ಲಿ. ಗುಳಿಕ ಕಾಲ ಅನ್ನುವಂಥದ್ದು ಬೆಳಗ್ಗೆ ಮೊದಲೇ ಪ್ರಾರಂಭವಾಗುತ್ತೆ. ನೋಡಿ, ಬೆಳಗ್ಗೆ 6:09 7:43 ಗುಳಿಕ ಕಾಲ ಆಳುವಂಥದ್ದು ಇವತ್ತು ಬೆಳಗ್ಗೆ. ಮತ್ತು 10:51 ಅಂದರೆ 11 ಗಂಟೆಯವರೆಗೆ ನಮಗೆ ಒಂದು ಪ್ರಯಾಣಗಳಿಗೆ ಸ್ವಲ್ಪ ಸಮಯ ಮಾತ್ರ ಸಿಗುವಂಥದ್ದು. ಒಂದು 7:45 9 ಗಂಟೆಯವರೆಗೆ ನಮಗೆ ಹೊರಡಲಿಕ್ಕೆ ಪ್ರಾಶಸ್ತ್ಯ ಹೇಳುವಂಥದ್ದಿದೆ. ಆ ಸಂದರ್ಭದಲ್ಲಿ ಶುಭ ಕಾರ್ಯಗಳಿಗೆ ಅಥವಾ ಶುಭ ಸಮಾಚಾರಗಳಿಗೆ ಪ್ರಯಾಣವನ್ನು ಬೆಳೆಸುವಂಥದ್ದಿದ್ದರೆ ಇದನ್ನು ನೋಡಿ ಪ್ರಯಾಣ ಬೆಳೆಸಿ ಅಂತ ಹೇಳ್ತಾ, ಇನ್ನು ಇವಿಷ್ಟು ಪಂಚಾಂಗ ಶ್ರವಣ. ನಿತ್ಯ ಭವಿಷ್ಯವನ್ನು ನೋಡುವಂಥದ್ದು ಮೇಷದಿಂದ ಪ್ರಾರಂಭ ಮಾಡಿ ಮೀನ ಪರ್ಯಂತರವಾಗಿ ಯಾವ್ಯಾವ ರಾಶಿಯವರಿಗೆ ಶುಭ ಫಲ ಇದೆ ಅಂತ ನೋಡೋಣ. ಬನ್ನಿ. ಮೊದಲನೆಯ ರಾಶಿ ಮೇಷರಾಶಿ. ನಿತ್ಯ ಹೇಳುವ ಪ್ರಕಾರವಾಗಿ ವ್ಯಯಭಾವದಲ್ಲಿ ಶನಿ ಮಹಾತ್ಮನ ಸಂಚಾರ ಅನ್ನುವಂಥದ್ದು. ಇನ್ನು 2 ವರ್ಷಗಳ ಕಾಲ ವ್ಯಯದಲ್ಲಿ, ಮತ್ತೆ 2.5 ವರ್ಷ ಕಾಲ ಜನ್ಮದಲ್ಲಿ ಇದನ್ನು ಮೇಷರಾಶಿಯವರು ಅನುಭವಿಸಲೇಬೇಕು. ಪರೀಕ್ಷೆ ಅಂತ ಹೇಳ್ತೇವೆ ಅಲ್ವಾ, ನಮಗೆ ಎಕ್ಸಾಮ್ ನಡೀತಾ ಇದೆ, ಅನುಭವಿಸುವಂಥದ್ದು ಅನಿವಾರ್ಯ. ಅದಕ್ಕೋಸ್ಕರ ವ್ಯಯದಲ್ಲಿ ಶನಿ ಧನನಾಶ ಹೇಳುವಂಥದ್ದುಂಟು. ತೃತೀಯ ಭಾವದಲ್ಲಿ ಗುರು ಶುಕ್ರರ ಸಂಚಾರ, ಸ್ಥಾನನಾಶ, ಆರೋಗ್ಯ ಹಾನಿ ಹೇಳುವಂಥದ್ದು ಸ್ವಲ್ಪ ರೀತಿಯಾಗಿದೆ. ಏಕಾದಶದಲ್ಲಿ ರಾಹು ಇರುವಂತಹ ಕಾರಣದಿಂದಾಗಿ ಸೌಭಾಗ್ಯ ಅಂತ ಹೇಳಿದ್ದಾರೆ. ಆದರೆ ಬಾಕಿ ವ್ಯಯದಲ್ಲಿ ತೃತೀಯದಲ್ಲಿರುವಂಥ ಗ್ರಹಗಳಿಂದಾಗಿ ಸೌಭಾಗ್ಯ ಬಂದರೂ ಅನುಭವಿಸುವಂಥ ಯೋಗ ಇದ್ದರೂ ಯೋಗ್ಯತೆ ಹೇಳುವಂಥದ್ದು ಕೊಡಬೇಕಾಗತ್ತೆ. ಏಕಾದಶಿ ರಾಹು ಇರುವ ಕಾರಣ ಸೌಭಾಗ್ಯ, ಆದರೂ ರಾಜಭಯ ಅನ್ನುವಂಥದ್ದಿದೆ. ಚತುರ್ಥದಲ್ಲಿ ರವಿ ಬುಧ ಮಾಂದಿ. ನೋಡಿ, 3 ಗ್ರಹಗಳು 4ನೇ ಮನೆ ಕೇಂದ್ರ ಸ್ಥಾನದಲ್ಲಿರುವಂಥ ಕಾರಣದಿಂದಾಗಿ ಮನೋಕ್ಲೇಶಗಳಾಗುವಂಥದ್ದು, ಮಾನಹಾನಿ ಆಗುವಂಥದ್ದು ಅಲ್ವಾ, ಸ್ವಲ್ಪ ರೀತಿಯಾಗಿ ತೊಂದರೆಗಳು ಬರುವಂಥದ್ದು ಇವೆಲ್ಲ ಬರುವಂಥ. ಮತ್ತು ಷಷ್ಠಮದಲ್ಲಿ ಕುಜ, ತಾಮ್ರ ಲಾಭ ಅಂತ ಹೇಳಿದ್ದಾರೆ. ಷಷ್ಠಮದಲ್ಲಿ ಕುಜ ಇದ್ದರೆ ಆ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥದ್ದು. ಲೋಹದ ವ್ಯಾಪಾರಗಳಲ್ಲಿ ಹೆಚ್ಚಿನ ತಾಮ್ರ, ಹಿತ್ತಾಳೆ, ದೇವತಾ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವರಿಗೆ ಒಂದು ಲಾಭಗಳು ಬರುವಂಥ ಸಾಧ್ಯತೆಗಳು ಷಷ್ಠಮದ ಕುಜನಿಂದಾಗಿ ಬರುವಂಥದ್ದು. ಸಪ್ತಮ ಚಂದ್ರ ಇದ್ದಂಥ ಕಾರಣಕ್ಕಾಗಿ ಕಳತ್ರ ಸುಖ, ಮನೋಪ್ರೀತಿ ಇದೆಲ್ಲ ಬರುವಂಥ ಸಾಧ್ಯತೆಗಳುಂಟು. ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡುವಂಥದ್ದನ್ನು ಮರಿಬೇಡಿ ಮೇಷರಾಶಿಯವರು. ದ್ವಿತೀಯ ರಾಶಿಯನ್ನು ನೋಡುವಂಥದ್ದಿದ್ದರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದ್ವಿತೀಯದಲ್ಲಿ ಗುರು ಶುಕ್ರ. ಇವರಿಗೆ ಈ ವರ್ಷ ಆಳ್ತಕ್ಕಂಥದ್ದು ಒಳ್ಳೆಯದಾದಂಥ ಯೋಗ. ಸುಮಾರು ಬಹಳ ಒಳ್ಳೆಯದಾದಂಥ, ನಾವು ಹೇಳ್ತೇವೆ 100ರಲ್ಲಿ ಪ್ರತಿಶತ 75% ಶುಭ ಫಲಗಳನ್ನು ಕೊಡ್ತಕ್ಕಂಥ ವರ್ಷ ಅಂತ ಹೇಳ್ಬೋದು ವೃಷಭದವರಿಗೆ. ಯಾಕೆಂತ ಕೇಳಿದ್ರೆ 2 ವರ್ಷಗಳ ಕಾಲ ಏಕಾದಶದಲ್ಲಿ ಶನಿ ಮಹಾತ್ಮನ ಅಲ್ವಾ, ಮತ್ತೆ 7ನೇ ಶನಿವರೆಗೆ ಪ್ರಾರಂಭವಾಗುತ್ತೆ. ಆದರೆ ಅಲ್ಲಿಯವರೆಗೆ ಶುಭ ಸ್ಥಾನದಲ್ಲಿ, ಶುಭ ಲಾಭ ಸ್ಥಾನದಲ್ಲಿ ಆ ಒಂದು
ಶನಿಯ ಸಂಚಾರ ಇದ್ದುದಕ್ಕೆ ಅತೀವ ಅಂತ ಮಾಡುವಂಥ ವ್ಯವಹಾರಗಳಲ್ಲಿ ಲಾಭ ಆಗುವಂಥದ್ದುಂಟು. ಮತ್ತು ಧನಸ್ಥಾನದಲ್ಲಿ ಗುರು ಶುಕ್ರರಿರುವಂಥ ಕಾರಣದಿಂದಾಗೂ ವಿಪುಲವಾದಂಥ ಸಂಪತ್ತುಗಳನ್ನು ಒಂದು ಹೂಡಿಕೆ ಮಾಡುವಂಥದ್ದು, ಒಂದು ಕೂಡಿಕೆಯನ್ನು ಮಾಡುವಂಥ ಸಾಧ್ಯತೆಗಳು ವೃಷಭ ರಾಶಿಯವರಿಗಿದೆ ಹೇಳುವಂಥದ್ದನ್ನು. ಗುರು ಶುಕ್ರ ಧನಲಾಭವನ್ನು ಕೊಡ್ತಾರೆ, ಸಂಪತ್ತನ್ನು ಕೊಡ್ತಾರೆ. ಏಕಾದಶ ಶನಿಯಿಂದಾಗಿ ಧನಲಾಭ ಕಾರ್ಯಸಿದ್ಧಿಗಳಾಗುವಂಥದ್ದುಂಟು. ಷಷ್ಠಮದಲ್ಲಿ ಚಂದ್ರ ಇರುವಂತಹ ಕಾರಣದಿಂದಾಗಿ ಶತ್ರು ನಾಶ ಅಂತ ಹೇಳಿದ್ದಾರೆ. ಪಂಚಮ ಕುಜನಿಂದಾಗಿ ಸ್ವಲ್ಪ ಮನೋಭೀತಿ, ಯಾವುದೇ ಆದರೂ ಸ್ವಲ್ಪ ರೀತಿಯ ಹೆದರಿಕೆ ಹೇಳುವಂಥದ್ದು ಇರುತ್ತೆ ನಿಮಗೆ. ಕರ್ಮದಲ್ಲಿ ರಾಹು ಕಲಹ ಆಳುವಂಥದ್ದು ಉಂಟು. ತೃತೀಯದಲ್ಲಿ ರವಿ ಬುಧ ಮಾಂದಿ ನೋಡಿ, ತೃತೀಯ ಸ್ಥಾನದಲ್ಲಿದ್ದಂಥ ಕಾರಣದಿಂದಾಗಿ ಶತ್ರುನಾಶ, ಸೌಭಾಗ್ಯ ಇವೆಲ್ಲವೂ ಬರುವಂಥದ್ದುಂಟು. ಪ್ರತಿಶತವಾಗಿ ನಾವು ನೋಡಿದ್ರೆ ಶೇಕಡಾವಾರು 75% ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥ ಸಂದರ್ಭ ಇವತ್ತು ಅಂತ ತಿಳಿಸ್ಬೋದು. ಆದರೂ ದುರ್ಗೆ ಆರಾಧನೆ ಮಾಡುವಂಥದ್ದನ್ನು ವೃಷಭ ರಾಶಿಯವರು ಮರಿಬೇಡಿ ಅಂತ ಹೇಳ್ತಾ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಶುಕ್ರರು. ಸಂಪತ್ತಿದ್ದರೂ ಆರೋಗ್ಯ ಭಯ, ಸಕ್ಕರೆ ಚೀಲ ಇದ್ದರೂ ತಿನ್ನಬಾರದು, ಅಕ್ಕಿ ಇದ್ದರೂ ಊಟ ಮಾಡಬಾರದು ಅಲ್ವಾ, ಯೋಗ ಇದ್ದರೂ ಯೋಗ್ಯತೆ ಇಲ್ಲ ಅಂತ ಒಂದು ಸಂಭವ ಮಿಥುನ ರಾಶಿಯವರು ಬರುವಂಥದ್ದಿದೆ. ದ್ವಿತೀಯದಲ್ಲಿ ರವಿಬುಧರು ಮಾಂದಿ, ವಿತ್ತನಾಶ. ನಾವು ಹೆಚ್ಚಿನದಾಗಿ ಅನ್ನಕ್ಕಿಂತ ಹೆಚ್ಚಿನದಾಗಿ ಮಾತ್ರೆಯನ್ನೇ ಔಷಧಿಯನ್ನೇ ತೆಗೆದುಕೊಳ್ಳುವಂಥದ್ದು, ಆ ಪ್ರಮಾಣದಲ್ಲಿ ಬರುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಸ್ವಲ್ಪ ರೀತಿಯಾಗಿ ವಿತ್ತನಾಶ, ಕಲಹ. ತೃತೀಯದಲ್ಲಿ ಕೇತು ಇರುವಂಥ ಕಾರಣ ಸೌಭಾಗ್ಯ ಇದ್ದರೂ ಅದೇ ಯೋಗ ಇದ್ದರೂ ಅನುಭವಿಸುವಂಥ ಯೋಗ್ಯತೆ ಇಲ್ಲ ಅನ್ನುವಂಥದ್ದುಂಟು. ಜಾಗ್ರತೆ. ಪಂಚಮದಲ್ಲಿ ಚಂದ್ರ, ಶೋಕಭೀತಿ. ಕುಳಿತಲ್ಲೇ ಏನು ಮಾಡ್ತೀರಾ, ಎದ್ದು ಓಡಾಡಲಿಕ್ಕೆ ಆಗ್ತಾಯಿಲ್ಲ. ನಾವು ಕುಳಿತಲ್ಲೇ ಅನ್ನ ಇದ್ದರೂ ತಿನ್ನಲಿಕ್ಕೆ ಆಗ್ತಿಲ್ಲ, ನೋಡ್ತಾ ಇದ್ದರೂ ನಮಗೆ ತಿನ್ನುವಂಥ ಯೋಗ್ಯತೆ ಇಲ್ಲದಾಗ ಶೋಕಭೀತಿ ಹೇಳುವಂಥದ್ದು ಸ್ವಾಭಾವಿಕವಾಗಿ ಕುಳಿತಲ್ಲಿ ನಮಗೆ ಬರುವಂಥ ಸಾಧ್ಯತೆಗಳಿದೆ. ಮಿಥುನ ರಾಶಿಯವರು ಕರ್ಮದಲ್ಲಿ ಶನಿ, ದಾರಿದ್ರ್ಯತೆ ಅಲ್ವಾ, ಅದಕ್ಕೇನು ಮಾಡಬೇಕು, ಗುರುವಿನ ಗುಲಾಮನಾಗುವ ತನಕ ದತ್ತಾತ್ರೇಯರ ಆರಾಧನೆಯನ್ನು ಮಾಡುವಂಥದ್ದನ್ನು ಮಾಡಿ ಮಿಥುನ ರಾಶಿಯವರಿಗೆ ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕರ್ಕಾಟಕ ರಾಶಿ. ಜನ್ಮದಲ್ಲಿ ಮಾಂದಿ, ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ಥೆ ಅಲ್ವಾ. ರವಿ ಮತ್ತು ಬುಧ ಮತ್ತೆರಡು ಗ್ರಹಗಳಿದ್ದಾರೆ. ಆಯಾಸವನ್ನು ಮಾಡ್ತಾರೆ, ವಿತ್ತನಾಶವನ್ನು ಕೊಡ್ತಾರೆ, ಉಷ್ಣ ಭಯವನ್ನು, ಜ್ವರ ಭಯವನ್ನು ಇವೆಲ್ಲ ಕೊಡುವಂಥ ಸಾಧ್ಯತೆ ಉಂಟು. ಮತ್ತು ದ್ವಿತೀಯ ಸ್ಥಾನದಲ್ಲಿ ಕೇತು ಕಲಹವನ್ನು ಕೊಡುವಂಥದ್ದು. ವ್ಯಯದಲ್ಲಿ ಗುರು ಶುಕ್ರರು. ಕರ್ಕಾಟಕದಲ್ಲಿ ಸ್ವಲ್ಪ ರೀತಿಯಾಗಿ ನೋಡಿ ಎಲ್ಲ ರೀತಿಯಾಗಿ ತೊಂದರೆಗಳು ಬರುವಂಥದ್ದು. ಮನೋದುಃಖ. ಚತುರ್ಥದಲ್ಲಿ ಚಂದ್ರ, ಮನೋಭೀತಿ, ಶೀತ ಸಂಬಂಧಪಟ್ಟ ತೊಂದರೆಗಳು, ನೇತ್ರರೋಗ ಇವೆಲ್ಲ ಬರುವಂಥದ್ದು ಕರ್ಕಾಟಕದವರಿಗಿದೆ. ಆವಾಗೇನು ಮಾಡಬೇಕು, ದುರ್ಗತಿನಾಶಿನಿ ಅಮ್ಮ ನೀನೇ ಕಾಪಾಡಮ್ಮ ಜಗನ್ಮಾತ್ರಿಕೆ ಹೇಳುವಂಥದ್ದಾಗಿ ಶರಣಾಗತ ಭಾವದಲ್ಲಿ ದುರ್ಗೆಯನ್ನು ಆರಾಧನೆಯನ್ನು ಮಾಡಿ ಜಗನ್ಮಾತೆ ನಮಗೆ ರಕ್ಷಣೆಯನ್ನು ಕೊಡ್ತಾರೆ. ಕರ್ಕಾಟಕ ರಾಶಿಯವರು ದುರ್ಗಾ ಆರಾಧನೆ ಮಾಡಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಸಿಂಹರಾಶಿ. ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು ದೃಷ್ಟಿ ಅಲ್ವಾ, ಅಷ್ಟಮದಲ್ಲಿ ಶನಿ ಮಹಾತ್ಮ. ಲಗ್ನದಲ್ಲಿರುವಂಥ ಕೇತು ಮನೋಭಯವನ್ನು ಕೊಟ್ಟರೆ, ಸಪ್ತಮದಲ್ಲಿರ್ತಕ್ಕಂಥ ರಾಹು ವಿಷಭಯವನ್ನು, ಕಳತ್ರ ಭಯವನ್ನು, ಕೆಟ್ಟ ಮಾತುಗಳನ್ನು ಇವೆಲ್ಲವನ್ನು ಕೊಡುವಂಥ ಸಾಧ್ಯತೆಗಳಿದೆ. ಅಷ್ಟಮಸ್ಥೆ ಯಥಾಕೇಟೋ ವಾತರೋಗಾದಿ ಪೀಡಿತ. ಶರೀರಕ್ಕೆ ವಾತ ಸಂಬಂಧಪಟ್ಟಿರುವಂಥ ಉಲ್ಬಣತೆಯನ್ನು, ಆ ರೋಗವನ್ನು ಉಲ್ಬಣತೆಯನ್ನು ಮಾಡುವಂಥದ್ದು ಅಷ್ಟಮ ಶನಿಯಿಂದ ಆಗಿರುವಂಥದ್ದು ಇರುತ್ತೆ. ದ್ವಿತೀಯದಲ್ಲಿ ಕುಜ ಇದ್ದವನು ಹಣವನ್ನು ನಾಶ ಮಾಡ್ತಾನೆ. ತೃತೀಯದಲ್ಲಿರುವಂಥ ಚಂದ್ರ ಮನೋಜಯವನ್ನು ಕೊಟ್ಟರೂ ಸಹಿತವಾಗಿ ಏಕಾದಶದಲ್ಲಿ ಗುರು ಶುಕ್ರ ಇರುವಂತಹ ಕಾರಣಕ್ಕಾಗಿ ಹಣಕ್ಕೆ ಕೊರತೆ ಇಲ್ಲ. ಎಷ್ಟೇ ಖರ್ಚು ಮಾಡಿದ್ರೂ ನಿಮಗೆ ಯಾವುದೋ ಒಂದು ಮೂಲಗಳಿಂದ ಬಂದಿರುವಂಥ ಹಣಗಳು ನಿಮಗೆ ರಕ್ಷಣೆಯನ್ನು ಕೊಡ್ತಾರೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸುವಂಥ ಸಿಂಹರಾಶಿಯವರಿಗೆ ಉಂಟು. ಈಶ್ವರ ಆರಾಧನೆಯನ್ನು ಮಾಡಿಕೊಳ್ಳಬೇಡಿ. ಈಶ್ವರನಿಗೆ ಬೇಕಾದಂಥ ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡುವಂಥದ್ದನ್ನು ಮರೆಯಬೇಡಿ, ಶುಭವಾಗತ್ತೆ. ಮುಂದಿನ ರಾಶಿ ನೋಡುವಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜನ್ಮದಲ್ಲಿ ಕುಜ, ಉಷ್ಣ ಭಯ, ಅತಿಯಾದಂಥ ಗರ್ವ ಅಲ್ವಾ, ಧೈರ್ಯಕಾರಕ ಅಲ್ವಾ, ಓವರ್ ಕಾನ್ಫಿಡೆನ್ಸ್ ಹೇಳುವಂಥದ್ದು ಇರುತ್ತೆ. ಆ ರೀತಿ ಬರುವಂಥ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಉಂಟು. ಸ್ವಲ್ಪ ರೀತಿಯಾಗಿ ಜನ್ಮದಲ್ಲಿ ಉಷ್ಣ ಭಯ. ಸಪ್ತಮದಲ್ಲಿ ಶನಿಯ ದೃಷ್ಟಿ, ಕಳತ್ರ ಪೀಡೆ, ಸದಾ ಮನೆಯಲ್ಲಿ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳು. ದ್ವಿತೀಯ ಚಂದ್ರ, ದ್ರವ್ಯನಾಶ. 10ರಲ್ಲಿ ಗುರು, ದಶಮದಲ್ಲಿ ಧನನಾಶಗಳಾಗುವಂಥದ್ದು. ಕಲಹ. ಜ್ಞಾನಂ ಕರ್ಮಂ ಸ್ಥಿತಿಂಚೈವ ಪ್ರತಾಪಂ ಪೌರುಷಂ ಶ್ರುತಿ ಜೀವನಂ ಭೂಷಣಂ ವಸ್ತ್ರಂ ವದೇ ದಶಮತತ್ಸುದಿ ಹೇಳುವಂಥದ್ದು ಅಲ್ವಾ. ಆ ಭಾವಗಳಿಗೆಲ್ಲ ತೊಂದರೆಗಳಾಗುವಂಥದ್ದಿದೆ. ಅದಕ್ಕೆ ಕನ್ಯಾ ರಾಶಿಯವರು ಏನು ಮಾಡಬೇಕು, ಲಕ್ಷ್ಮೀ ನರಸಿಂಹ ಆರಾಧನೆಯನ್ನು ಮಾಡಿಕೊಂಡು ಬಿಡಿ. ಲಕ್ಷ್ಮಿ ನಮಗೆ ಸ್ಥಿರತೆಯನ್ನು ಕೊಡ್ತಾಳೆ
ನರಸಿಂಹ ನಮಗೆ ರಕ್ಷಣೆಯನ್ನು ಮಾಡ್ತಾನೆ ಅಂತ ತಿಳಿಸ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ತುಲಾರಾಶಿ. ತುಲಾರಾಶಿಯವರಿಗೆ ಜನ್ಮದಲ್ಲಿ ಚಂದ್ರ, ಇಷ್ಟಪ್ರಾಪ್ತಿ ಇದ್ದರೂ ವ್ಯಯದಲ್ಲಿ ಕುಜ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಅನ್ನುವಂಥದ್ದು, ಧನನಾಶ ಆಗುವಂಥದ್ದು ಇರುತ್ತೆ. ಪಂಚಮದಲ್ಲಿ ರಾಹು, ಬುದ್ಧಿನಾಶ. ಆದರೆ ನವಮದಲ್ಲಿ ಗುರು ಮತ್ತು ಶುಕ್ರರದ ಹೇಳುವಂಥದ್ದುಂಟು, ಪೂರ್ವ ಪುಣ್ಯ ಪ್ರಾಪ್ತಿ. ಇವತ್ತು ದುಡಿದಿರುವಂಥದ್ದು ಏನಾದರೂ ವ್ಯಯವಾದರೂ ಮುಂಚೆ ಕೂಡಿಟ್ಟಿರುವಂಥ ಹಣ ನಿಮಗೆ ಇವತ್ತು ರಕ್ಷಣೆಗೆ ಉಪಯೋಗಕ್ಕೆ ಬರುವಂಥ ಸಾಧ್ಯತೆಗಳು, ಮುಂಚೆ ಮಾಡಿರ್ತಕ್ಕಂಥ ಪುಣ್ಯ ಸಂಗ್ರಹಗಳು ನಿಮಗೆ ರಕ್ಷಣೆಯನ್ನು ಕೊಡುವಂಥ ಸಂದರ್ಭ ಈಗ ಬರುವಂಥದ್ದು. ಸುತಲಾಭ. ತುಲಾರಾಶಿಯವರಿಗೆ ಒಳ್ಳೆಯ ರೀತಿಯಾಗುವಂಥದ್ದು ಉಂಟು, ಚಿಂತೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಷಷ್ಠಮದಲ್ಲಿ ಶನಿದ್ದಂಥ ಕಾರಣದಿಂದಾಗಿ ನಿಮ್ಮ ವಿರುದ್ಧ ಬರುವಂಥ ವ್ಯಕ್ತಿಗಳಿಗೆ ಸೋಲಾಗುತ್ತೆ, ಶತ್ರುನಾಶ ಆಗುವಂಥದ್ದನ್ನು ಹೇಳಿದ್ದಾರೆ ತುಲಾರಾಶಿಯವರು. ದುರ್ಗಾ ಆರಾಧನೆ ಮಾಡಿಕೊಂಡು ಬಿಡಿ, ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ವೃಶ್ಚಿಕ ರಾಶಿ. ವೃಶ್ಚಿಕದವರಿಗೆ ವ್ಯಯದಲ್ಲಿ ಚಂದ್ರ, ಧನವ್ಯಯ ಅಲ್ವಾ. ಪಂಚಮದಲ್ಲಿ ಶನಿ, ಪಂಚಮಸ್ತೆ ಶನಿಶ್ಚೈವ ನೃಣಾಂ ಕಷ್ಟಪ್ರದಾಯಕ. ಚತುರ್ಥದಲ್ಲಿ ರಾಹು. ನೋಡಿ, ಎಲ್ಲ ರೀತಿಯಾಗಿ ತೊಂದರೆಗಳನ್ನು ಕೊಡುವಂಥದ್ದು, ಮಾನಹಾನಿ, ಬುದ್ಧಿಹೀನತೆ ಇವೆಲ್ಲ ಕೊಡುವಂಥದ್ದುಂಟು. ಅಷ್ಟಮದಲ್ಲಿ ಗುರು ಶುಕ್ರರು, ರಂಧ್ರಭಾವ, ಆಯುಷ್ಯ ಸ್ಥಾನ, ಆರೋಗ್ಯ ಸ್ಥಾನದಲ್ಲಿ 2 ಗುರುಗಳು ಹೋಗಿ ಸೇರಿದ್ದಾರೆ ಅಲ್ವಾ. ಅದರಿಂದಾಗಿ ಬರುವಂಥದ್ದೇನು, ಸಂಪತ್ತಿದ್ದರೂ ರೋಗ ಪ್ರಾಪ್ತಿ. ಹಣ ಇದೆ, ಎಲ್ಲ ಡಾಕ್ಟರ್ ಪಾಲು, ವೈದ್ಯರಿಗೆ. ನಿಮಗೆ ಯಾವುದೇ ಉಪಯೋಗ ಮಾಡುವಂಥದ್ದಿಲ್ಲ. ಯಾವುದೇ ಇದ್ದರೂ ನೀವು ನೋಡುವುದಷ್ಟೇ, ಅನುಭವಿಸಲಿಕ್ಕೆ ಸಾಧ್ಯತೆ ಇಲ್ಲ. ವೃಶ್ಚಿಕದವರು ಸ್ವಲ್ಪ ರೀತಿಯಾಗಿ ಸಂಪತ್ತಿದ್ದರೂ ಸಹಿತವಾಗಿ ಅದೃಷ್ಟಹೀನತೆ ಹೇಳುವಂಥದ್ದು ಬರುವಂಥ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿಯವರಿಗೆ ಈಶ್ವರಾರಾಧನೆ ಜೊತೆಯಲ್ಲಿ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿಕೊಂಡು ಬಿಡಿ, ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಧನುರಾಶಿ. ಗುರುವಿನ ರಾಶ್ಯಾಧಿಪತ್ಯ, ಸ್ವಕ್ಷೇತ್ರದ ಗುರು ಹೋಗಿ ಸಪ್ತಮದಲ್ಲಿ ಬುಧನ ಮನೆಯಲ್ಲಿ ಮಿಥುನದಲ್ಲಿ ಸ್ಥಿತವಾಗಿರುವಂಥದ್ದು. ನೋಡಿ, ಏಕಾದಶದಲ್ಲಿ ಚಂದ್ರ ಸಂತೋಷವನ್ನು ಕೊಡ್ತಾನೆ, ಸಪ್ತಮದಲ್ಲಿ ಗುರು ಶುಕ್ರ ಇದ್ದವರು ಇಷ್ಟಪ್ರಾಪ್ತಿಯನ್ನು, ಸಂಸಾರ ಪ್ರೀತಿಯನ್ನು ಕೊಡ್ತಾರೆ ನಿಮಗೆ ಸ್ವಲ್ಪ ರೀತಿಯಾಗಿ. ಚತುರ್ಥ ಶನಿ ಹೇಳುವಂಥ ಸ್ವಲ್ಪ ರೀತಿಯಾಗಿ ತಲೆ ಬಿಸಿಯನ್ನು, ಸುಖಹಾನಿ, ಯಾವುದೋ ಒಂದು ರೀತಿಯಾದಂಥ ಕೊರತೆ, ಕೊರಗನ್ನು ನಿಮಗೆ ಕೊಡುವಂಥ ಸಾಧ್ಯತೆ ಚತುರ್ಥ ಶನಿಯಿಂದಾಗಿ ಉಂಟು. ಕರ್ಮದಲ್ಲಿ ಕುಜ, ಕಾರ್ಯಭಂಗ ಮಾಡುವಂಥದ್ದು. ಉದ್ಯೋಗದಲ್ಲಿ ಜಾಗ್ರತೆ ಬೇಕು. ನಿಮ್ಮ ಸಹಚರರೇ ನಿಮಗೆ ಯಾವುದೋ ರೀತಿಯಾಗಿರ್ತಕ್ಕಂಥ ನಿಮ್ಮ ಬಗ್ಗೆ ಕೀಳು ಅಭಿಮಾನವನ್ನು ಅಥವಾ ಹಚ್ಚಿ ಏನು ಹೇಳ್ತೇವೆ, ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಬಗ್ಗೆ ದೂರ ನೆಟ್ಟು ಯಾವುದೋ ಒಂದು ರೀತಿಯ ಒಳಗಿನ ಕುತಂತ್ರಕ್ಕೆ ನಿಮ್ಮನ್ನು ಬಲಿ ಕೊಡುವಂಥ ಸಾಧ್ಯತೆಗಳು ಪ್ರಮುಖವಾಗಿ ನಿಮ್ಮ ಒಂದು ಜನ್ಮರಾಶಿಗೆ ಇರುವಂಥ ಸಾಧ್ಯತೆ. ಸ್ವತಃ ಜಾಗೃತಿಯಾಗಿರಿ. ದತ್ತಾತ್ರೇಯ ಆರಾಧನೆ ಮಾಡುವಂಥದ್ದನ್ನು ಮರೆಯಬೇಡಿ ಧನುರಾಶಿಯವರು. ಶುಭವಾಗಲಿ. ಮುಂದಿನ ರಾಶಿ ನೋಡುವಂಥ ಸಂದರ್ಭ ಮಕರ ರಾಶಿ. ಮಕರ ರಾಶಿಯವರಿಗೆ ನೋಡಿ, ಪ್ರಮುಖವಾಗಿ ರಾಷ್ಟ್ರಾಧಿಪತಿ ಶನಿ ಮಹಾತ್ಮ ತೃತೀಯದಲ್ಲಿದ್ದೊಂದು ಒಳ್ಳೆಯದನ್ನು ಮಾಡ್ತಾನೆ. ಆದರೆ ದ್ವಿತೀಯ ಸ್ಥಾನದಲ್ಲಿ ಅದೇ ಶನಿಯ ಮನೆಯಾದಂಥ ಕುಂಭದಲ್ಲಿ ರಾಹು ಸ್ಥಿತವಾಗಿದ್ದು ವಿಷಭಯವನ್ನು, ರೋಗ ಭಯವನ್ನು, ಚಾಡಿ ಮಾತುಗಳನ್ನು, ಕೆಟ್ಟು ಮಾತುಗಳನ್ನು ಇವೆಲ್ಲ ಕೊಡುವಂಥ ಸಾಧ್ಯತೆ ಉಂಟು. ಕಲಹ, ಮಾತಿನಲ್ಲಿ ಜಾಗ್ರತೆ. ಅದೇ ಷಷ್ಠಮದಲ್ಲಿ ಗುರು ಶುಕ್ರ ಇದ್ದಂಥ ಕಾರಣಕ್ಕಾಗಿ ಶತ್ರು ಪೀಡೆಗಳನ್ನು, ವಿಪತ್ತನ್ನು ಕೊಡುವಂಥದ್ದು. ಸಪ್ತಮದಲ್ಲಿ ರವಿ ಬುಧ ಮಾಂದಿರುವಂಥ ಕಾರಣದಿಂದಾಗಿ ಕೆಲಸದಲ್ಲಿ ರಾಜಭಯ, ಮೇಲಾಧಿಕಾರಿಗಳಿಂದ ಕಿರುಕುಳಗಳನ್ನು ಕೊಡುವಂಥದ್ದು, ಅನಿಷ್ಠ. ಕರ್ಮದಲ್ಲಿ ಚಂದ್ರ, ಇಷ್ಟ ಸಿದ್ಧಿದ್ರೂ ಜಾಗ್ರತೆ ಬೇಕು, ಅನುಭವಿಸಲಿಕ್ಕೆ ಕೊರತೆ ಅಲ್ವಾ. ಅದಕ್ಕೋಸ್ಕರವಾಗಿ ಮಕರ ರಾಶಿಯವರು ಸ್ಥಿತವಾಗಿ ಲಕ್ಷ್ಮೀ ನರಸಿಂಹದೇವರ ಆರಾಧನೆಯನ್ನು ಮಾಡಿಕೊಳ್ಳುವಂಥದ್ದನ್ನು ಮರೆಯಬೇಡಿ, ಶುಭವಾಗತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ನೋಡುವಂಥ ಸಂದರ್ಭ ಕುಂಭರಾಶಿ. ಕುಂಭರಾಶಿಯವರಿಗೆ ಜನ್ಮದಲ್ಲೇ ರಾಹು, ಸಪ್ತಮದಲ್ಲಿ ಕೇತುವಿನ ದೃಷ್ಟಿ ಅಲ್ವಾ. ವಿಷಭಯ, ನಿದ್ರಾಹೀನತೆ, ಸ್ವಪ್ನಹೀನತೆ, ಗ್ರಹಣಕಾರಕ, ಆಲಸ್ಯ, ಉದಾಸೀನ ಅಲ್ವಾ, ಇವೆಲ್ಲ ಬರುವಂಥ ಸಾಧ್ಯತೆಗಳು ಉಂಟು. ವಿಷಭೀತಿ. ಅದರ ಜೊತೆಯಲ್ಲಿ ದ್ವಿತೀಯ ಸ್ಥಾನ ಹೇಳುವಂಥದ್ರೊಳಗೆ ಮೀನದಲ್ಲಿ ಹೋಗಿರುವಂಥದ್ದು ಶನಿ ಮಹಾತ್ಮ ರಾಶ್ಯಾಧಿಪತಿ ಅಲ್ವಾ. ವಿತ್ತನಾಶ, ಸಂಪತ್ತು ಹೇಳುವಂಥದ್ದಿದ್ದರೂ ಅನುಭವಿಸಲಿಕ್ಕೆ ಯೋಗ್ಯತೆ ಇಲ್ಲ. ಸಪ್ತಮದಲ್ಲಿರುವಂಥದ್ದು ಕೇತು, ರಾಜಭಯ, ಮೇಲಾಧಿಕಾರಿಗಳಿಂದ ಅಂತ ಹೇಳಿದೆ. ಅಷ್ಟಮದಲ್ಲಿ ಕುಜ ನೋಡಿ, ಸ್ವಲ್ಪ ರೀತಿಯಾಗಿ ರೋಗ ಪೀಡೆ ಹೇಳುವಂಥದ್ದು. ಭಾಗ್ಯದಲ್ಲಿ ಚಂದ್ರ, ಮನೋರೋಗ, ಮನಸ್ಸಿಗೆ ಕೊರತೆಗಳು, ಯಾವುದೋ ರೀತಿ ಡಿಪ್ರೆಷನ್ನಿಗೆ ಹೋಗುವಂಥ ಸಾಧ್ಯತೆಗಳು. ಸ್ವಲ್ಪ ಏಕಾಗ್ರತೆ, ಮೆಡಿಟೇಷನ್ ಮಾಡುವಂಥದ್ದು ಮಾಡಿ. ಆಧ್ಯಾತ್ಮಿಕವಾಗಿ ದಿವಸ ಬೆಳಗ್ಗೆ ಎದ್ದು ಕುಂಭರಾಶಿಯವರು ಒಂದು 10 ನಿಮಿಷ ಓಂಕಾರ ಸ್ವರೂಪವನ್ನು, ಓಂಕಾರವನ್ನು
ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ರೂಢಿಯನ್ನು ಮಾಡುವಂಥದ್ದನ್ನು ಮಾಡಿಕೊಳ್ಳಿ. ಮೈಂಡು ನಿಮ್ಮ ಏನು ಹೇಳ್ತೇವೆ ನಮ್ಮ ಮೆದುಳು ಫ್ರೀ ಆಗಿರುತ್ತೆ. ಅದರಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ಪಾಸಿಟಿವ್ ಥಿಂಕಿಂಗ್ ಅಂತಂದರೆ ಒಳ್ಳೆಯದಾಗಿರುವಂಥ ಆಲೋಚನೆಗಳು ಬರುವಂಥದ್ರಿಂದಾಗಿ ಕೆಟ್ಟದ್ದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಕುಂಭರಾಶಿಯವರಿಗೆ ಈಶ್ವರ ಆರಾಧನೆಯನ್ನು ಮಾಡಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಕೊನೆಯ ರಾಶಿ ನೋಡುವಂಥ ಸಂದರ್ಭ ಮೀನರಾಶಿ. ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಏಕಾದಶಾಧಿಪತಿಯೂ ವ್ಯಯಾಧಿಪತಿಯೂ ಆಗಿರುವಂಥ ಮಕರ ಕುಂಭದ ಅಧಿಪತ್ವದ ಶನಿ ಮಹಾತ್ಮ ಮೀನರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾಗಿದ್ದಾರೆ. ಉಷ್ಣ ಭಯ, ಅತಿಯಾದ ಕೋಪ ಅಲ್ವಾ, ಆಲೋಚನೆ ಮಾಡಲಿಕ್ಕೆ ಕೊರತೆ, ಅಹಂಕಾರ ಇವೆಲ್ಲ ಕೊಡುವಂಥ ಸಾಧ್ಯತೆಗಳುಂಟು. ಸಪ್ತಮದಲ್ಲಿ ಕುಜ ಭಾರಿ ಆಕಲವನ್ನು, ಸಂಸಾರದಲ್ಲಿ ತೊಂದರೆಗಳನ್ನು ತರುವಂಥದ್ದಿದೆ. ವೇದದಲ್ಲಿರುವಂಥ ರಾಹು ಉದ್ಯೋಗ ನಾಶವನ್ನು ಮಾಡುವಂಥದ್ದು. ನಿಮ್ಮ ಅತಿಯಾದಂಥ ಕೋಪದಿಂದಾಗಿಯೇ ಕೆಲಸವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಸ್ಥಿತವಾಗಿ ಮೀನರಾಶಿಯವರಿಗುಂಟು. ಸ್ವಲ್ಪ ರೀತಿಯಾಗಿ ಉದ್ಯೋಗ ನಾಶ ಸಾಧ್ಯತೆ. ಚತುರ್ಥದಲ್ಲಿ ಗುರು ಶುಕ್ರರು, ಬಂಧು ಕ್ಲೇಶ, ನಮ್ಮ ಬಂಧುಗಳೇ ನಮಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳುಂಟು. ಪಂಚಮದಲ್ಲಿ ರವಿ ಬುಧ ಮಾಂದಿ, ಮನೋಭೀತಿ, ಬುದ್ಧಿನಾಶ ಇವೆಲ್ಲ ಸಹಿತವಾಗಿ ಮೀನರಾಶಿಯವರಿಗೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ನೋಡಿ ವೀಕ್ಷಕರೇ, ಯಾವ ಗ್ರಹಗಳಿಂದ ಎಷ್ಟಾಗತ್ತೆ ಹೇಳುವಂಥದ್ದಲ್ಲ, ನಮ್ಮ ಈ ಜಾತಕ ಜ್ಯೋತಿಷ್ಯ ಹೇಳುವಂಥದ್ದು ಯಾವುದೇ ಇದ್ದರೂ ಒಂದು 75 ಭಾಗ ಹೇಳುವಂಥದ್ದನ್ನು ನಾವು ನಿಖರವಾಗಿ ಹೇಳಬಹುದು. 25 ಭಾಗ ನಾವು ಮಾಡಿದ ಪೂರ್ವಜನ್ಮೇ ಕೃತಂ ಪಾಪಂ ಪೂರ್ವಜನ್ಮೇ ಕೃತಂ ಪುಣ್ಯಂ ಇವೆಲ್ಲ ನಮ್ಮನ್ನು ರಕ್ಷಣೆಯನ್ನು ಮಾಡಲಿಕ್ಕೆ, ನಮ್ಮ ಉನ್ನತಿಗೆ ಅವನತಿಗೆ ಆ ಮಾಡಿದಂಥ ಕರ್ಮಗಳೇ ಕಾರಣವಾಗಿರುತ್ತೆ ಹೇಳುವಂಥದ್ದನ್ನು, ಕರ್ಮ ಫಲವನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯತೆ ಇಲ್ಲ. ಒಂದು ಕಾಲದಲ್ಲಿ ಪೂರ್ವಜನ್ಮದಲ್ಲಿ ಪುಣ್ಯ ಶೇಷವನ್ನು ಮಾಡಿ ನಮ್ಮ ಅಕೌಂಟಿನಲ್ಲಿ ಇಟ್ಕೊಂಡಿದ್ದರೆ ಈ ಸಂದರ್ಭಗಳಲ್ಲಿ ಕೆಟ್ಟದಾಗಿರ್ತಕ್ಕಂಥ ಗ್ರಹ ಪರೀಕ್ಷೆ ಇದ್ದರೂ ಸಹಿತವಾಗಿ ಆ ಪೂರ್ವ ಪುಣ್ಯಗಳು ನಮ್ಮನ್ನು ರಕ್ಷಣೆಯನ್ನು ಮಾಡ್ತವೆ ಅಲ್ವಾ. ಅದಕ್ಕೋಸ್ಕರವಾಗಿ ಇಲ್ಲಿ ಬೇಕಾಗಿರುವಂಥ ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮೀನರಾಶಿಯವರು ಮಾಡಿ ಈಶ್ವರ ಆರಾಧನೆಯನ್ನು ಮಾಡುವಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ. ಎಲ್ಲದು ಒಳ್ಳೆಯದಾಗಲಿ ಹೇಳುವಂಥದ್ದನ್ನು ತಿಳಿಸ್ತಾ ವೀಕ್ಷಕರೇ, ಇವತ್ತು ಇಷ್ಟೊತ್ತು ಮೇಷಾದಿ ಮೀನ ಪರ್ಯಂತ ಇರುವಂಥ ವ್ಯಕ್ತಿಗಳಿಗೆ, ರಾಶಿಯಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ಯಾವುದು ಶುಭವ ಯಾವುದಕ್ಕೆ ಅಶುಭ ಇದ್ದಂಥವರಿಗೆ ಯಾವ ದೇವತಾ ಆರಾಧನೆಯಿಂದ ಶುಭವಾಗುತ್ತೆ ಹೇಳುವಂಥದ್ದನ್ನು ತಿಳಿಸುವಂಥ ಸಣ್ಣ ಪ್ರಯತ್ನ ಎಲ್ಲರಿಗೂ ಶುಭವಾಗಲಿ ಹೇಳುವಂಥದ್ದು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಕೊನೆಯ ಭಾಗದಲ್ಲಿದ್ದೇವೆ. ಇದೇ ರೀತಿ ನಾಳೆ ದಿವಸ ಇದೇ ಸಂದರ್ಭಕ್ಕೆ ಭೇಟಿಯಾಗೋಣ ಅಂತ ಹೇಳ್ತಾ, ಸಮಸ್ತ ಲೋಕ ಸುಖಿನೋ ಭವಂತು, ಶುಭಂ ಭೂಯಾತ್.